ಕರಾವಳಿಯ ಆರ್ಥಿಕತೆಯ ಜೀವಾಳವೇ ಮೀನುಗಾರಿಕೆ. ಮಧ್ಯಪ್ರಾಚ್ಯದ ಯುದ್ಧ ಬಿಸಿ ಮೀನುಗಾರಿಕೆ ಕೂಡ ತಟ್ಟಿದೆ. ಡೀಸೆಲ್ ಕೊರತೆಯಿಂದಾಗಿ ಆಳ ಸಮುದ್ರ ಮೀನುಗಾರಿಕೆ ತೀವ್ರ ಆತಂಕಕ್ಕೆ ಒಳಗಾಗಿದೆ. ಪ್ರತಿದಿನ ಲಕ್ಷಾಂತರ ಲೀಟರ್ ಡೀಸೆಲ್ ಅವಲಂಬಿಸಿರುವ ಮೀನುಗಾರರು ಈಗ ಸಂಕಷ್ಟದ ಅಂಚಿನಲ್ಲಿದ್ದಾರೆ. ಉಡುಪಿ ಮಂಗಳೂರು ಭಾಗದಲ್ಲಿ ಪ್ರತಿದಿನ 10 ರಿಂದ 12 ಲಕ್ಷ ಲೀಟರ್ ಡೀಸೆಲ್ ಬಳಕೆಯಾಗ್ತಾ ಇದೆ. ಪ್ರತಿ ಬೋಟಿಗೆ ಸುಮಾರು 1000 ಲೀಟರ್ ಡೀಸೆಲ್ ಅಗತ್ಯವಿದೆ. 1500ಕ್ಕೂ ಅಧಿಕ ಬೋಟ್ಗಳು ಈ ಡೀಸೆಲ್ ಪೂರೈಕೆಯ ಮೇಲೆ ಅವಲಂಬಿತವಾಗಿವೆ. ಡೀಸೆಲ್ ಇಲ್ಲದೆ ಸಮುದ್ರಕ್ಕೆ ಹೋಗೋದು ಅಸಾಧ್ಯ. ಸಬ್ಸಿಡಿ ಸಿಗದಿದ್ರೂ ಪರವಾಗಿಲ್ಲ, ನಮಗೆ ಡೀಸೆಲ್ ಬೇಕು, ಡೀಸೆಲ್ ಸಿಕ್ಕರೆ ಸಾಕು ಅನ್ನುವ ಅಭಿಪ್ರಾಯ ಮೀನುಗಾರರದ್ದು. ಈ ಹಿನ್ನೆಲೆ ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ 2 ಜಿಲ್ಲೆಯ ಸಂಸದರು ದೆಹಲಿಗೆ ದೌಡಾಯಿಸಿದ್ದಾರೆ. ಮೀನುಗಾರಿಕೆಯನ್ನ ಆದ್ಯತಾ ವರ್ಗದಲ್ಲಿ ಪರಿಗಣಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಮಲ್ಪೆ ಬಂದರು ಏಷ್ಯಾದ ಅತಿದೊಡ್ಡ ಮೀನುಗಾರಿಕಾ ಬಂದರುಗಳಲ್ಲಿ ಒಂದು. ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮೀನುಗಾರಿಕೆಯನ್ನು ಅವಲಂಬಿಸಿದೆ. ಇನ್ನು 45 ದಿನಗಳ ಮೀನುಗಾರಿಕಾ ಸೀಸನ್ ಬಾಕಿ ಇರುವ ಸಂದರ್ಭದಲ್ಲೇ ಡೀಸೆಲ್ ಕೊರತೆ ಆತಂಕ ಹೆಚ್ಚಿಸಿದೆ. ಸದ್ಯ ಕೇಂದ್ರ ಸಚಿವರು ಆದ್ಯತೆಯಿಂದ ಡೀಸೆಲ್ ಪೂರೈಕೆ ಮಾಡುವ ಭರವಸೆ ನೀಡಿದ್ದಾರೆ. ಬರ್ತೀಯ ಬಸರ್ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮಗೆಲ್ಲಿಗೆ ತಿಳಿದಿರುವ ಹಾಗೆ ಇವತ್ತು ಇರಾನ್ ವಾರಿನಿಂದಾಗಿ ಇವತ್ತು ಡೀಸೆಲ್ ಸರಬರಾಜಿನಲ್ಲಿ ಭಾಳ ವ್ಯತ್ಯಾಸಗಳಾಗ್ತಿದೆ. ಏಕೆಂದರೆ ಇತರ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ದೇಶ ಇವತ್ತು ವಿಶ್ವದ 18-20% ಜನಸಂಖ್ಯೆ ಹೊಂದಿದೆ. ವ್ಯಾಪ್ತಿ ಕೂಡ ಭಾಳ ದೊಡ್ಡದಿದೆ. ಯಾಕೆಂದರೆ ಅಲ್ಲಿ ಏನಾದರೂ ಅವರು ವ್ಯತ್ಯಾಸಗಳಿದ್ದರೂ ಕೂಡ ಸರಿಪಡಿಸುವಂಥ ಅವಕಾಶಗಳಿದೆ. ಆದರೆ ನಮ್ಮಲ್ಲಿ ಭೌಗೋಳಿಕವಾಗಿ ವ್ಯಾಪ್ತಿ ದೊಡ್ಡದಿರಲಿಕ್ಕೆ ಹೋಗಿ ಬೇರೆ ರಾಷ್ಟ್ರಗಳಿಗಿಂತ 10 ಪಟ್ಟು ಜಾಸ್ತಿ ಡೀಸೆಲ್ ಬಳಕೆ ಇಲ್ಲಿ ಆಗ್ತದೆ. ಮತ್ತು ಡೀಸೆಲ್ನ ಮೂಲಕವೇ ಎಲ್ಲ ವಾಹನಗಳನ್ನು ಕೂಡ ನಡೆಸುವಂಥದ್ದು. ಇಲ್ಲಿ ಟ್ರೈನನ್ನು ಅವಲಂಬಿತವಾಗುವ ಸಂಖ್ಯೆ ಕಮ್ಮಿ ವೆಹಿಕಲ್ಗಳು. ಅದರಿಂದಾಗಿ ಇವತ್ತು ಕರಾವಳಿ ಮೀನುಗಾರರು ಭಾಳಷ್ಟು ಆತಂಕಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ನಿನ್ನೆ ನಮ್ಮ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮಂಗಳೂರಿನ ಸಂಸದರಾದ ಬ್ರಿಜೇಶ್ ಚೌಟ್ ಅವರು, ನಾವು ಮೀನುಗಾರರ ಸಂಘದ ಪ್ರಮುಖರು ಸೇರಿಕೊಂಡು ನಮ್ಮ ಮೀನುಗಾರಿಕಾ ಸಚಿವರು, ಅದೇ ರೀತಿ ಹರ್ದೀಪ್ ಸಿಂಗ್ ಪೂರಿ ನಮ್ಮ ಪೆಟ್ರೋಲಿಯಂ ಸಚಿವರನ್ನು ಭೇಟಿಯಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ವಿಚಾರವನ್ನು ತಿಳಿಸಿದ್ದೇವೆ. ಈಗಾಗಲೇ ಪೂರೈಸುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಅಂತೇಳಿ ತಕ್ಷಣ ಬಿಡುಗಡೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂತೇಳಿದರೆ, ಅದರ ಜೊತೆಗೆ ಇವತ್ತು ದೊಡ್ಡ ಸಮಸ್ಯೆ ಏನಂತೇಳಿದರೆ ಬ್ಯಾರಲ್ಲಿಗೆ ಡಾಲರ್ನ ಬೆಲೆ ತಮಗೆಲ್ಲಿ ಗೊತ್ತಿದ್ದಾಗೆ ಇವತ್ತಿನ ದಿನದಲ್ಲಿ 32 ರೂಪಾಯಿ ನಷ್ಟದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಡೀಸೆಲನ್ನು ಸರಬರಾಜು ಮಾಡ್ತಾರೆ. ಭಾಳ ಜನರ ಮೇಲೆ ಒಂದು ಕಾಳಜಿಯಿಂದ. ಏಕೆಂದರೆ 32 ರೂಪಾಯಿ ಅಂತೇಳಿದರೆ ದಿನಕ್ಕೆ ಎಷ್ಟೋ ಕೋಟಿ ರೂಪಾಯಿ ನಷ್ಟ ಆಗ್ತದೆ. MRP ಅವರು ದಿನಕ್ಕೆ 2 ಕೋಟಿ ನಷ್ಟ ಆಗ್ತದೆ ಅಂತ ಅವರು ಕೂಡ ನಮ್ಮ ಲೋಕಲ್ ರಿಫೈನರಿ ಅದೇ MRP ಅವರು ಹೇಳಿದರು. ಒಟ್ಟಾರೆ ದಿನಕ್ಕೆ 800 ಕೋಟಿ ರಿಫೈನರಿ ಅವರಿಗೆ ನಷ್ಟ ಆಗ್ತದೆ ಅಂತ ಮಾಹಿತಿ ನಾನು ತಿಳ್ಕೊಂಡಂತಾಗಿದೆ. ಅದರಿಂದಾಗಿ ನಿನ್ನೆ ದಿನ ಮಾತಾಡಿದ ಸಂದರ್ಭದಲ್ಲಿ ಪೆಟ್ರೋಲಿಯಂ ಸೆಕ್ರೆಟ್ರಿ, ಅದೇ ರೀತಿ HPCL, IOCL ಮತ್ತು ಭಾರತ್ ಪೆಟ್ರೋಲಿಯಂನ ಪ್ರಮುಖರಿಗೆ ಸೂಚನೆಗಳನ್ನು ಕೊಡ್ತೇನೆ. ಆದ್ಯತೆಯ ಮೇರೆಗೆ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಮೀನುಗಾರಿಕೆಗೆ ಮಾಡಬೇಕು. ಅದರ ಜೊತೆಗೆ ಇನ್ನು ಉಳಿದದ್ದೇ ನಮಗೆ 45 ದಿನದ ಮೀನುಗಾರಿಕೆ. ಮೇ 15ಕ್ಕೆ ನಮ್ಮ ಆಲ್ಮೋಸ್ಟ್ ಮೀನುಗಾರಿಕೆ ಮುಕ್ತಾಯದ ಹಂತಕ್ಕೆ ಬರ್ತದೆ. ಅದರಿಂದಾಗಿ ನಮಗೆ ಸರ್ಕಾರದ ಮೇಲೆ ಭರವಸೆ ಉಂಟು. ಮೀನುಗಾರರು ಕೂಡ ಭಾಳ ಒಂದು ಖುಷಿಯಿಂದ ಅದನ್ನು ಕಾಯ್ತಿದ್ದಾರೆ. ಡೀಸೆಲ್ ಬರುವಂಥ ಎಲ್ಲ ಸಂದರ್ಭಗಳು